ಕೋಡಿಂಬಾಡಿ ಮಠಂತಬೆಟ್ಟು ಶ್ರೀ ಮಹಿಷಮರ್ದಿನಿ ಕ್ಷೇತ್ರವು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. ಈಗಾಗಲೇ ಕ್ಷೇತ್ರದಲ್ಲಿ ಹಲವಾರು ಸಿದ್ಧತೆಗಳು ನಡೆಯುತ್ತಿದ್ದು, ಇದರ ಜೊತೆಗೆ ಶ್ರೀ ಮಹಿಷಮರ್ದಿನಿ ದೇವಿಯ ಕುರಿತಾದ ಭಕ್ತಿಗೀತೆಯೊಂದು ಬಿಡುಗಡೆಗೊಂಡಿದೆ. ಭಕ್ತಿಗೀತೆಯನ್ನು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸೀತಾರಾಮ ಶೆಟ್ಟಿ ಹೆಗ್ಡೆ ಹಿತ್ತಲು ಇವರು ಮಠಂತಬೆಟ್ಟು ಕ್ಷೇತ್ರದಲ್ಲಿಯೇ ಬಿಡುಗಡೆಗೊಳಿಸಿದರು. ಭಕ್ತಿಗೀತೆಯ ನಿರ್ಮಾಣವನ್ನು ದೇವಳದ ಬ್ರಹ್ಮಕಲಶೋತ್ಸವ ಸಮಿತಿಯು ಮಾಡಿದ್ದು, ಸಾಹಿತ್ಯ ರಕ್ಷಿತ್ ಮಂಚಿಕಟ್ಟೆ ಮತ್ತು ಸಂಗೀತ ಹಾಗೂ ಗಾಯನ ತುಳುನಾಡ ಗಾನಗಂಧರ್ವ ಜಗದೀಶ್ ಆಚಾರ್ಯ ಪುತ್ತೂರು ಇವರದ್ದಾಗಿದೆ. ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಕೆಎಸ್ ರೈ ಎಸ್ಟೇಟ್ ಕೋಡಿಂಬಾಡಿ ಇವರ ಅಧ್ಯಕ್ಷತೆಯಲ್ಲಿ ಭಕ್ತಿಗೀತೆ ಬಿಡುಗಡೆಗೊಂಡಿದೆ. ಪದ್ಯವನ್ನು ಮಲ್ಕೊಂಡು ಒಂದು ಪ್ರಯತ್ನ ಮಾಡ್ತಾರೆ. ಒಂದು ದೇವಿನ ಪದ್ಯ ವೆಚ್ಚ ಇಟ್ಟಿಲ್ಲ ಒಂಜಿ ಮಲ್ಲ ಒಂಜಿ ಸಿಂಗರ್ನೆಲ್ಲ ಪಂಡದು ಪಂಡ ಒಂಜಿ ಕಂಪನಿ ಅಗ್ಲು ಪಂಡ ಬಾರಿ ತೆಕ್ಕು ಪ್ರಯತ್ನ ಮಾಡ್ತೇವೆ. ಒಂಜಿ ರಡ್ಡು ಸರ್ತಿ ಎಂಗಳಿಗೆ ಒಂಜಿ ಸಂಕಲನ ಮಲ್ತದ ಎಂಗಳಿಗೆ ತೋಜೆ ಇಂಚ ಪಂಡ ಇಂಚ ಪಂಡದು ಐನ ಬದಲಾವಣೆ ಮಲ್ತದ್ದು ಒಂಜಿ ಆಜಿ ಐನ ಆಜಿಗೆಲ್ಲ ಒಂಜಿ ಐದು ಟೀಮ್ ಮಾಡ್ತದೆ. ಆ ಆಜಿ ಜನ ಐನೆ ಬೇರೆ ಬೇರೆ ಪದ್ಯಗಳು ಪಂಡದು ಪದ್ಯ ಪಂಡ ಒಂದು ಮ್ಯೂಸಿಕ್ ಅಂಚನೆ ಈ ಪದ್ಯವನ್ನು ಸೇರಿಸ್ತಾ ಇದೆ. ಆರ್ಕೆಸ್ಟ್ರಾನೇ ಒಂದು ಬೇರೆ ಗ್ರೂಪ್ ಕಡಪಡ್ರೆ ಹಾಕೊಂಡು 4 ಜನಕ್ಕೂ ಏನೈತೆ 3 ಗಂಟೆ ನಿಮಿಷ 3 ನಿಮಿಷ 4 ನಿಮಿಷದ ಪದ್ಯಗಳು ಒಂದಿನ ಕೆಲಸ ಸೋಡಿದ್ದು ನಾವೆಲ್ಲ ಪಾಠ ಮಾಡಿ ಎಲ್ಲ ಮಾಡಿದ್ರು. ಬೆಂಗಳೂರಿನ ರಾತ್ರಿ ಇತ್ತೊಂದು ಹಾಗಾಗಿ ಕೊಡ್ಬೋದು ಕಸ ಕೊಡ್ತಾರೆ ಅಥವಾ ಈ ಥರ ಮಾಡ್ತಾರೆ. ಅವು ಯಾತ್ರೆಗಳು ಪಟ ಕೊಡಲಿಲ್ಲ ಯಾತ್ರೆ ಸ್ಫೂರ್ತಿ ಆಗ್ತದೆ. ನಮ್ಮ ಕೆಲಸವನ್ನು ಉಳಿಯೋದಕ್ಕೆ ಗೋಚರವನ್ನು பொருள் ಕೆಲಸ ಮಾಡ್ತಿದ್ದು ಪಾಠಗಳು ಪಾಠಕ್ಕೆ ಆಗೋದು ಹಂಗೆ ಮಾಡ್ಕೋಬಾರ್ದು. ಅಂತೂ பொருಳ ವ್ಯವಸ್ಥೆ ಉಂಟ பொருள் ನಡೆದೋದು ಅಪ್ಪನ ಅನುದಾನ ಅಂತ ಮಾತನ್ನು ನಮ್ಮ ಕೈ ಜೋಡದೆ ಒಡೆಯಕ್ಕೆ ಮಾತನ್ನು ಸಾಧ್ಯ ಜೀವನದಲ್ಲಿ ನಮ್ಮ ಮಾತನ್ನ ಬೇಗ ಕೈಯಾಗಿ ಬಂದಿದ್ದು ಬೋರ್ಡು ಅಪ್ಪನ ಜಾಗಕ್ಕೆ ಬಂದು ಅಪ್ಪ ವಾಟ್ಸಪ್ ಬಂದು ಕೇಳಲ್ಲ ಖುಷಿ ಆಗ್ಬೋದು. ಒಂದು ಲಕ್ಷ ಅದೇ ಒಂದು 2 ಸಾರ್ತಿ ಕೇಳಲ್ಲ.